ಧರ್ಮವನ್ನ ರಿಲಿಜನ್ ಅಂತ ಹೇಳಿ ನಾವು ಈಕ್ವೇಟ್ ಮಾಡೋದಿಲ್ಲ. ಇಸ್ಲಾಂ ಧರ್ಮವೇ ಅಲ್ಲ, ಅದೊಂದು ಮತ ಮಾತ್ರ. ಅವರ ಜೊತೆಗೆ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಮ್ಮ ವಿರೋಧಿ ನಮ್ಮ ಜನದ ನಮ್ಮ ಸಮಾಜದ ನಮ್ಮ ಹಿಂದೂ ಹಬ್ಬ ಕಡಿಮೆ ಆದ ಅಂತಲ್ಲ ಅದರ ವಿಚಾರ. ಬದಲಾಗಿ ಹಿಂದೂ ಧರ್ಮಕ್ಕೆ ಮತ್ತೊಬ್ಬ ವಿರೋಧಿ ಹುಟ್ಟಿಕೊಂಡ ಅನ್ನುವಂಥದ್ದು ಅದರ ವಿಚಾರ. ಅವರು ಸುಮ್ನೆ ನಮ್ಮ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ನಮ್ಮ ಮನೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರಿಗೊಂದು ದೂರಗಾಮಿಯಾದಂಥ ಯೋಜನೆ ಇದೆ. ನಾವೆಲ್ಲ ನೆನಪಿಡಬೇಕು, ಇವತ್ತು ಇಷ್ಟೊಂದು ಜನ ಇದೀವಿ, ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಆರಾಮಾಗಿ ಕೂತಿದ್ದೀವಿ, ನಮ್ಗೆ ಯಾವ ಭಯನೂ ಇಲ್ಲ. ಆದ್ರೆ ಇಸ್ಲಾಂನ ಸಮಾಜಕ್ಕೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇಲ್ಲ. ತನ್ನ ಸಮಾಜದ ಹೆಣ್ಣು ಮಕ್ಕಳಿಗೆ ಮಸೀದಿಯೊಳಗೆ ಪ್ರವೇಶ ಕೊಡ್ಲಿಕ್ಕೆ ಆಗ್ದಲೇ ಇರುವಂತವ್ರು ಇನ್ಯಾವ ಹೆಣ್ಣು ಮಕ್ಕಳು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಮ್ಮ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ಯಾವ ಸಮಾಜಕ್ಕೆ ತಾನು ಹೋಗ್ತಿದ್ದೇನೆ, ತನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ, ಇಸ್ಲಾಂ ಅನ್ನುವಂಥದ್ದು ಎಷ್ಟು ದೊಡ್ಡ ಕಾರ್ಕೋಟಕ ವಿಷ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ.